ಮಂಗಳೂರಿನಲ್ಲಿರುವ ಪ್ರೆಸಿಡೆನ್ಸಿ ಸ್ಕೂಲ್ ಹಾಗೂ ಪಾಂಡೇಶ್ವರದ ಸಂಚಾರ ಪಶ್ಚಿಮ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಅರಿವು ಮೂಡಿಸುವ ಕಾರ್ಯಕ್ರಮವು ನಗರದ ಪಿವಿಎಸ್ ಸರ್ಕಲ್ ಬಳಿ ನಡೆಯಿತು. ಕಾರ್ಯಕ್ರಮವನ್ನು ಪಾಂಡೇಶ್ವರ ಪಶ್ಚಿಮ ವಲಯದ ಪಿಎಸ್ಐ ಎಸ್ಎಂ ರುದ್ರಪ್ಪ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಸ್ತೆ ಸುರಕ್ಷತಾ ನಿಯಮಗಳನ್ನು ಜನರು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ವಾಹನಗಳ ದಾಖಲೆ ಪತ್ರಗಳು, ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಗೂ ಕಾರು ಚಲಾಯಿಸುವವರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿಯೇ ಸಂಚರಿಸಬೇಕು ಎಂದು ಹೇಳಿದರು. ಹೆಲ್ಮೆಟ್ ಹಾಕಬೇಕು, ಮತ್ತೆ ಕಾರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕಬೇಕು, ಮತ್ತೆ ಆಲ್ ರಿಕಾರ್ಡ್ಸ್ ಇಡಬೇಕು, ಎಡಗಡೆನೇ ಚಲಿಸಬೇಕು, ಮತ್ತೆ ಮಕ್ಕಳು ಬರುವಾಗ ಮುಂದೆಗಡೆ ಗಾಡಿ ಬರುವಾಗ ಸಿಗ್ನಲ್ ನೋಡಬೇಕು. ನಾವು ಅವರು ಇದ್ದದಲ್ಲಿ ಬಿಟ್ಟ ತಕ್ಷಣ ರಾಂಗ್ ಬಂದರೆ ನೋಡ್ಕೊಬೇಕು ನಾವು. ಮತ್ತು ಕಡ್ಡಾಯವಾಗಿ ಇನ್ಸೂರೆನ್ಸು, ಎಮ್ಯುನಿಕೇಷನ್ ಎಲ್ಲ ಪ್ರತಿಯೊಂದೂ ಅದರೊಳಗೆ ಇರಬೇಕು ಮಕ್ಕಳಿಗೆ. ಮತ್ತು ಇಡೀ ಸೀಟ್ ಬೆಲ್ಟ್ ಹಾಕೊಂಡೆ ಡ್ರೈವರ್ ಕೆಲಸ ಡ್ಯೂಟಿ ಮಾಡಬೇಕು. ಪ್ರೆಸಿಡೆನ್ಸಿ ಸ್ಕೂಲ್ ಮಂಗಳೂರಿನ ಪ್ರಾಂಶುಪಾಲರಾದ ಮಧುಮಿಕಾ ಅವರು ಮಾತನಾಡಿ, ರಸ್ತೆ ಸುರಕ್ಷತೆಯ ಕುರಿತು ಜನರಿಗೆ ಮಾಹಿತಿ ನೀಡುವ ಸಲುವಾಗಿ ಮಕ್ಕಳು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಯೇ ಸಂಚರಿಸಬೇಕು. ಮದ್ಯಪಾನ ಮಾಡಿ ವಾಹನ ಸಂಚಾರ ಮಾಡುವುದು ಅಪರಾಧವಾಗಿದೆ ಎಂದು ಹೇಳಿದರು. Students are walking for a cause today. The cause is road safety, and they are depicting some mimes and street plays on how to manage when you drive, not to use mobile, not to drink and drive, not to take selfies, but to call the ambulance and give first aid to the people who are in emergency. ಪ್ರೆಸಿಡೆನ್ಸಿ ಸ್ಕೂಲ್ ವಿದ್ಯಾರ್ಥಿಗಳಿಂದ ಪಿವಿಎಸ್ ಸರ್ಕಲ್ನಿಂದ ಲಾಲ್ಬಾಗ್ವರೆಗೆ ವಿವಿಧ ರೀತಿಯ ರಸ್ತೆ ಸುರಕ್ಷತೆಗಳ ಪೋಸ್ಟರ್ಗಳನ್ನು ಹಿಡಿದು ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಬಳಿಕ ಲಾಲ್ಬಾಗ್ನಲ್ಲಿ ಮಕ್ಕಳಿಂದ ರಸ್ತೆ ಸುರಕ್ಷತೆಯ ಬಗೆಗಿನ ಬೀದಿ ನಾಟಕ ಹಾಗೂ ಮೈಮ್ ಶೋ ನಡೆಯಿತು. ನೋಡಿದಿರ ಜನಗಳೇ, ಯಾರಾದ್ರೂ ರೋಡಲ್ಲಿ ಬಿದ್ದರೆ ಸತ್ರೆ ಸೆಲ್ಫಿ ತೆಗೆಯೋರು ಜಾಸ್ತಿ. ಅವರನ್ನು ಸಹಾಯ ಮಾಡುವವರು ಸಹ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅವರನ್ನು ಅಲ್ಲಿಯೇ ಬಿಟ್ಟು ಹೋಗುವವರು ಸಹ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎಲ್ಲರಿಗೂ ಟ್ರಾಫಿಕ್ ರೂಲ್ಸ್ ಗೊತ್ತು, ಆದರೂ ಯಾರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡುತ್ತಿಲ್ಲ, ಅದರ ಬಗ್ಗೆ ಯೋಚನೆಯೂ ಮಾಡುತ್ತಿಲ್ಲ. ನಮ್ಮ ಸೇಫ್ಟಿಗೋಸ್ಕರ ರೋಡ್ ಸೇಫ್ಟಿ ಇರೋದು. ಒಂದು 10 ನಿಮಿಷ ಇದರ ಬಗ್ಗೆ ಯೋಚನೆ ಮಾಡಿ. 10, 9, 8, 7, 6, 5, 4, 3, 2, 1. ಎಲ್ಲರೂ ಪ್ರತಿಜ್ಞೆ ಮಾಡಿ. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಪೊಲೀಸ್ ಸಿಬ್ಬಂದಿ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.